ಜಾಸ್ತಿ ಎಣ್ಣೆ ಪಾಡಂದಲ್ಲ ಸೀರಾ ಸೂಪರಾದ ಮಲ್ಪೊಲಿ ಬೇತ್ ಲಾಯ್ಕ್ ಸ್ಮೂತ್ ಪಂಡ ಆತು ಸ್ಮೂತ್ ಆಪುಂಡು ನಮ ಎನ್ನೋ ಜಾಸ್ತಿ ಎಣ್ಣೆ ಪಾಡೋಡು ಡಾಲ್ಡ ಪಾಡೋಡು ಅವು ಪಾಡೋಡು ಬಂದು ಯಾನ್ ಜಾಸ್ತಿ ಎಣ್ಣೆ ಪಾಡಂದೇನೆ ಸೀರಾ ಮಲ್ದೆ ಅವು ಎಂಚ ಮಲ್ತೀನಿ ಅಂದಿಕ್ಲೆ ತೋಜವೆ. ಹಾಯ್ ಮಾತೆರ್ಗ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಂಚಲ್ಲರು ಮಾತೆರ್ಲ ಯಾನ್ ಸೌಖ್ಯ ಎಲ್ಲ ನಿಕುಲ ಹುಷಾರುಲ್ಲರಂದೇನೆ ಬೊಕ್ಕೆ ದಾದ ಪಂಡ ಇತ್ಯಾನ್ ಸೀರಾ ಮಲ್ಪರೆಗೆ ಅನಿತ್ತೆ ಒಂಜಿ ಪ್ಯಾನ್ ದೀತೆ ತಂಡೆ ಫ್ರೈ ಮಲ್ಪರೆಗ್ ನೆಕ್ಕಿತ್ತೆ ಯಾನ್ 2 ಸ್ಪೂನ್ ದಾತು ನೆಯ್ಯಿ ತುಪ್ಪ ಪಾಡೊಂದುಲ್ಲೆ ತುಲೆ 2 ಸ್ಪೂನ್ ದಾತು ತುಪ್ಪ ಪಾಡೊಂದುಲ್ಲೆ ಯಾನ್ ಒಂದಿತ್ತೆ ಫ್ರೈ ಮಲ್ಪರೆಗೋಸ್ಕರ. ಎಣ್ಣೆ ಬೆಣ್ಣೆ ಇಲ್ಲದೆ ನಾನು ಸೀರಾ ಹೇಗೆ ಮಾಡ್ತಿದ್ದೇನೆ ಅಂತ ನಿಮ್ಗೆ ತಿಳಿಸ್ಕೊಡ್ತೇನೆ. ಈಗ ನೋಡಿ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಅರ್ಧ ಕಪ್ಪಷ್ಟು ಬಾಂಬೆ ರವೆ ಹಾಕ್ಕೊಳ್ತಿದ್ದೇನೆ ತುಲೆ ಅರ್ಧ ಕಪ್ ಖಾಲಿ ಅರ್ಧ ಕಪ್ ಯಾನ್ ಬಾಂಬೆ ರವೆ ಪಾಡೊಂದು ಇಂದೇನು ಲಾಯ್ಕಡೆ ಬ್ರೌನ್ ಕಲರ್ ಬಣ್ಣ ಮುಟ್ಟ ಲಾಯ್ಕಡೆ ಸ್ಲೋ ಫ್ಲೇಮ್ಡು ದೀದು ಒಂದೇನು ಲಾಯ್ಕಡೆ ಪೊತ್ಪೊಡು. ಇದನ್ನು ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಅಂದರೆ ಸ್ಮೆಲ್ ಅಷ್ಟು ಒಳ್ಳೆ ಬರಬೇಕು, ಗೊತ್ತಾಯ್ತಲ್ಲ. ರವೆ ಎಷ್ಟು ಫ್ರೈ ಮಾಡಿದ್ರೆ ಅಷ್ಟು ಒಳ್ಳೆ ಪರಿಮಳ ಬರುತ್ತೆ. ಹಾಗೆಯೇ ಈಗ ಒಳ್ಳೆಯದಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಒಂದೇನಲ್ಲದೆ ಪರಿಮಳವನ್ನು ಊಟ ಅದು ಪೊತ್ಪುನಾಗ ಒಂದು ಪರಿಮಳ ಅರ್ಪುಡು ಸಜ್ಜಿಗೆದ ಸಜ್ಜಿಗೆದ ಪರಿಮಳ ಬರೋಡು ಏನಿತ್ತೆ ಲಾಯ್ಕಡ್ದು ಪೊತ್ತೊಂದುಲ್ಲ ಫ್ರೈ ಮಲ್ತೊಂದುಲ್ಲ ಅಂದೇನು ಒಂದಿತ್ತೆ ಏತ್ ಫ್ರೈ ಮಲ್ಪ ಆತ ಬರ್ಪುಣೊಂದು ಒಂದಿತ್ತೆ ತುಲೆ ಗೋಲ್ಡನ್ ಬ್ರೌನು ಅಡಿಗೆ ಒಂದು ಬರೋಂದುಂಡು ಜಾಸ್ತಿ ಉಂಡ ವಾಡಿ ಬತ್ತುಂಡು ಗೊತ್ತಾನೆ. ಒಂದೇನಿತ್ತೆ ಫ್ರೈ ಮಲ್ತೊಂದೆಲ್ಲ ಒಂಚೂರ ಕೈ ಬುಂಡ ಅಂಡದೆ ಅವು ಪೊತ್ತುಂಡು ಒಂದಿತ್ತೆ ಬತ್ತನೆ ಉಂದೇನೆ ಏನು ಉಂಡ ಒಂಜಿ ಪ್ಲೇಟ್ ಮಾಡೋಣ. ಇದಾಯಿತು. ಜಾಸ್ತಿ ಬಿಟ್ಟರೆ ಅದು ಸುಟ್ಟೋಗುತ್ತೆ, ಅದಕ್ಕೋಸ್ಕರ ಇದನ್ನು ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೇನೆ ನಾನು. ಇದಕ್ಕೆ ಜಸ್ಟ್ 2-3 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಇದೆ ಸಾಕು, ಒಳ್ಳೆಯದಾಗಿ ಒಂದು ಸೀರಾ ಆಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ ನಾನು ಫ್ರೈ ಮಾಡ್ಕೊಂಡ ರವೆಯನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೇನೆ. ನಾನು ಎಷ್ಟು ರವೆ ತೊಗೊಂಡಿದ್ದೇನೆ ಅರ್ಧ ಕಪ್ಪಷ್ಟು ರವೆ ತೊಗೊಂಡಿದ್ದೇನೆ. ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಅರ್ಧ ಅಥವಾ 1 ಸ್ಪೂನ್ ಕೂಡ ಹಾಕ್ಬೋದು ಗೋಡಂಬಿ ದ್ರಾಕ್ಷಿ, ಆಮೇಲೆ ಸ್ವಲ್ಪ ಬಾದಾಮಿ ಇಟ್ಕೊಂಡಿದ್ದೆ ನಾನು. ಇದನ್ನು ಚೆಂದ ಮಾಡಿ ನಾನು ಫ್ರೈ ಮಾಡ್ಕೊಳ್ವ ತುಲೆ ಐಟ್ ಅರ್ಧ ಸ್ಪೂನು ಈಜಿನ 1 ಸ್ಪೂನ್ ದಾತು ತುಪ್ಪ ಎಣ್ಣೆ ತಾರದ ಎಣ್ಣೆ ಪಂಡಲ ಹಾಕೊಂಡು ಎಂಡ ಇತ್ತು ನಂಚದೆ ನಾನು ಅರ್ಧ ಸ್ಪೂನ್ ದಾತು ಮಾತ್ರ ಪಾಡೋನು. ನಾನು ಇನ್ನೇನಿತ್ತೆ ಒಂದು ನೆಟ್ಟು ದ್ರಾಕ್ಷಿ ಗೋಡಂಬಿ ಅವೆಡ್ ಬೊಕ್ಕ ಬಾದಾಮಿ ಇತ್ತು ಅಂಚದು ಅವನ್ ಪೀಸ್ ಮಲ್ತದ್ದು ತುಲೆ ಎಂತ ಬಾಲ್ದಲ್ಲೇ ಕಾತನು. ಇನ್ನೇನಿತ್ತೆ ಒಂದು ಬೌಲ್ಡು ಪಾಡೋನು ನಾನು ಒಂದು ಈ ತಾಂಡು ಇತ್ತೆ ನಾನು ತುಲೆ ಒಂಜಿ ಫ್ರೈ ಮಲ್ತಾನು ಇತ್ತೆ ಯಾನು ಏತು ಸಜ್ಜಿಗೆಗೆ ತಂದೆ ಆತು ಮೂಜಿ ಪಟದಾತು ನೀರು ಪಾಡೋ ನೋಡು. ಯಾನು ಅರ್ಧ ಬೌಲ್ ದಾತು ತುಲೆ ನಿಗಳಿಗೆ ಯಾನು ತೋಜದ ಯಾನು ಅರ್ಧ ಬೌಲ್ ದಾತು ಯಾನು ಸಜ್ಜಿಗೆ ತಂದೆ ಅಂಚದ ಅರ್ಧ ಸತಿ ಮೂಜಿ ಸತಿ ಪಾಡುವೆ ನೀರು. ನಾನು ಎಷ್ಟು ಸಜ್ಜಿಗೆ ತಗೊಂಡಿದ್ದೇನೆ ಅಷ್ಟೇ ಪಾಲು 3 ಸತಿ ನೀರು ಹಾಕ್ಕೊಳ್ಬೇಕು. ನಾನು ಅರ್ಧ ಬೌಲಷ್ಟು ನಾನು ತಗೊಂಡಿದ್ದೇನೆ ಸಜ್ಜಿಗೆಯನ್ನು. ಈಗ ನಾನು ಅದರ 3 ಪಟ್ಟಷ್ಟು ನಾನು ನೀರನ್ನು ಹಾಕ್ಕೊಳ್ತಿದ್ದೇನೆ. ನೀವು ನೋಡಿದ್ರಲ್ಲ ನಾನು ಎಣ್ಣೆ ಜಾಸ್ತಿ ಹಾಕಲೇ ಇಲ್ಲ, ಜಸ್ಟ್ ಫ್ರೈ ಮಾಡುವಾಗ 2 ಸ್ಪೂನಷ್ಟು ಮಾತ್ರ ತುಪ್ಪ ಹಾಕ್ಕೊಂಡಿದ್ದೇನೆ. ನಾನು ಎಣ್ಣೆ ಹಾಕಲೇ ಇಲ್ಲ, ಅದಕ್ಕೆ ಎಣ್ಣೆ ಜಾಸ್ತಿ ಬೇಕಂತ ಅಗತ್ಯನೇ ಇಲ್ಲ. ನೋಡಿ ಈಗ ಒಂಚೂರು ಕುದಿ ಬರುವ ಹೊತ್ತಲ್ಲಿ ನಾನು ಕೇಸರಿ ಕಲರನ್ನು ಹಾಕ್ಕೊಳ್ತೇನೆ. ಆ ಕೇಸರಿ ಕಲರ್ ಪಾಡೋದು ನಿಕಲೆ ಕಲರ್ ನಿಮಗೆ ಯಾವುದು ಕಲರ್ ಇಷ್ಟ ಅದನ್ನು ಹಾಕ್ಕೊಳ್ಬೋದು. ನಾನು ಕೇಸರಿ ಕಲರ್ ಹಾಕಿದ್ದೇನೆ, ಎಲ್ಲೋ ಹಾಕ್ಬೋದು, ಯಾವುದು ನಿಮ್ಮದು ಆಪ್ಷನು. ಒಂದು ವೇಳೆ ಹಾಕೋದಿದ್ರೆ ಪರವಾಗಿಲ್ಲ, ಮತ್ತು ವೈಟ್ ಕಲರ್ ಆಗುತ್ತೆ ಅಷ್ಟೇ. ಪೆಲೆ ನಾನು ಫ್ರೈ ಮಲ್ದಿದ್ದೀನಿ, ನಾವೇನು ಮಾಡೋಣ ಐತೆ ಫ್ರೈ ಮಾಡಿದ್ದು ನಾನು ಅದರಲ್ಲಿ ಹಾಕ್ಕೊಳ್ತೇನೆ. ಈಗ ಹಾಕಿದ ನಂತರ ಕೈ ಬಿಡಲೇಬಾರ್ದು, ಯಾಕೆಂದರೆ ಅದು ಸುಟ್ಟೋಗುತ್ತೆ, ಅಡಿ ಹಿಡಿಯುತ್ತೆ, ತಲೆ ಹಿಡಿಯುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಹಿಡಿಯುತ್ತೆ. ಅಡಿ ಬತ್ತುಂಡು ಕೈಲಿ ನಾನು ಪಾಡೊಂದೇ ಪುಂಡು ಬೊಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಳ್ಬೇಕು. ಏಲಕ್ಕಿ ಪುಡಿ ಪಾಡೋಣದಲ್ಲಿ ಪಾಡೊಂದು ಒಂದೇನು ಲಾಯ್ಕಡು ಮಕ್ಪೋಡು ಫುಲ್ಲು ಮಕ್ಕದು ಅವು ಪಣ ಅಡಿ ಬಿಡ್ಪುಂಡು ಗೊತ್ತಾಂಡೆ. ಸಜ್ಜಿಗೆ ಪೂರ ಬೇಯ್ತಿ ಬೊಕ್ಕ ಅಡಿ ಬಿಡ್ಪುಂಡು ಅಂಚನೆ ಅಡಿ ಬಿಡೋದೊಂದು ಲಾಯ್ಕ್ ಬೇಯ್ತದು. ಇದೆಂತ ಚಂದ ಮಾಡಿ ಬೇಯಬೇಕು. ಬೇಯ್ದ ನಂತರ ಅದು ಇದು ಅಡಿ ಬಿಡುತ್ತಲ್ಲ ಆ ಥರ ಆಗಬೇಕು ಮಾತ್ರ. ಒಂದ್ಸಲ ಇದು ಇದು ಅಲ್ಲಾಡಿಸ್ತಾನೇ ಇರಬೇಕು, ಯಾಕೆಂದರೆ ಇದು ತಲ ಹಿಡಿಯುತ್ತೆ ಗೊತ್ತಾಯ್ತಾ. ಹಾಗೆ ಇಲ್ಲಾಂದರೆ ಗಂಟು ಆಗುತ್ತೆ. ಅದಕ್ಕೋಸ್ಕರ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಲಾಯ್ಕಡೆ ನಾನು ಒಂದೇನಿತ್ತೆ ನಾನು ಮತ್ತೊಂದೇ ಒಳ್ಳೆ ತುಲೆ ಒಂದಿತ್ತೆ ಒಂದು ಬರೋದು ಬರ್ತಂತುಲೆ ಆಲ್ರೆಡಿ ಇದು ಆಗ್ತಾ ಬಂತು ನೋಡಿ, ನಿಮಗೆ ಗೊತ್ತಾಗುತ್ತೆ. ಸಜ್ಜಿಗೆ ಇನ್ನು ಆಗ್ತಾ ಬಂತು. ಇದಕ್ಕೆ ನಾನು ಈಗ
ಉಪ್ಪು ಚಿಟಿಗೆಯಷ್ಟು ಉಪ್ಪು ಪಾಡೋಣ ಉಪ್ಪು ಪಾಂಡ ಟೇಸ್ಟ್ ಲಾಯ್ಕ್ ಬರ್ಪಣ ಈಗ ಒಂಚೂರು ಉಪ್ಪು ಪಾಡೊಂದು ಏನು ಇಲ್ಲೇ ಒಂದೇನಿತ್ತೆ ಲಾಯ್ಕ್ ಏನು ಮಿಕ್ಸ್ ಮಾಡ್ತಾನೆ ಒಂದು ಶೋಕುಡು ಮಿಕ್ಸ್ ಮಾಡ್ತಾನೆ ಇತ್ತೆ ಆಲ್ರೆಡಿ ಫುಲ್ ಬೇಯ್ತನು ಗೊತ್ತಾಂಡೆ ಸಜ್ಜಿಗೆ ಫುಲ್ ಬೇಯ್ತನು ಇತ್ತೆ ಏನು ಮಲ್ಪುಂಡು ಪಂಡ ಯಾನು ಏತ್ ಗೆತ್ತೊಂದೆ ಸಜ್ಜಿಗೆ ಅರ್ಧ ಕಪ್ ದೇತೊಂದೆ ಅದೇ ಸಕ್ಕರೆ ಎಲ್ಲ ಪಡೋರು ಅರ್ಧ ಕಪ್ ತುಲೆ ನಾನು ಅರ್ಧ ಕಪ್ ಸಜ್ಜಿಗೆ ತೋತೆ ಅಂಚೆನೆ ಅರ್ಧ ಕಪ್ಪು ಸಕ್ಕರೆ ನಾವು ಎಷ್ಟು ಪ್ರಮಾಣದಲ್ಲಿ ಸಜ್ಜಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಕೂಡ ಹಾಕ್ಕೊಳ್ತಿದ್ದೀನಿ ನಾನು ನೋಡಿ ಫುಲ್ ಹಾಕ್ಕೊಂಡಿದ್ದೀನಿ ಈಗ ನಾನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೇನೆ ನೋಡಿ ಸಕ್ಕರೆ ಕರಗುವವರೆಗೂ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೇನೆ ತುಲೆ ಲಾಯ್ಕಡೆ ಮಿಕ್ಸ್ ಮಾಡ್ಬೋದು ಸಕ್ಕರೆ ಕರಗಣ್ಣಾಡು ಸಜ್ಜಿಗೆ ಆಲ್ರೆಡಿ ಬೇಯ್ದು ಸಕ್ಕರೆ ಕರಗಣ್ಣ ಸೀರಾ ರೆಡಿ ಹಾಕೊಂಡು ಮೂಲ್ತುಲೆ ಎಂಚ ಹಾಪುಣ ಅಂದಿತ್ತೆ ತುಲೆ ನಿಕುಲು ಫುಲ್ಲು ಒಂಥರ ಮಸ್ತ್ ಸ್ಮೂತ್ ಆದ ಅವೇಡ್ ಬಕ್ಕ ಫುಲ್ಲು ಒಂಥರ ಕೈಡ್ ಜಾರ್ ನಂಚಿನ ಅಂಚಿ ಒಂದು ಬರ್ಪುಣ ಆ ಟೈಪುಡು ಬರ್ಪುಣ ತುಲೆ ಆಲ್ರೆಡಿ ಒಂದಿತ್ತೆ ಮಸ್ತ್ ಎಣ್ಣೆ ಪಾಡ್ದು ಮಲ್ದಿ ನಂಚಿನ ಸಜ್ಜಿಗೆ ಸೀರದಲ್ಲೇ ತೋಜುಂಡು ತುಲೆ ನಿಕ್ಲಿಗೆ ತುಲೆ ಏತ್ಲಾಯ್ಕ್ ತೋಜುಂಡು ತುಲೆ ಕಲರ್ ಒಂಚೂರು ಶೈನಿ ಕಲರ್ ಬರ್ಪುಣ ಐತ ಮಿತ್ತರ್ದು ತಾರೆದ ಎಣ್ಣೆ ಆವಡು ಅತ್ತು ನಿಕಲ್ಲ ಅಟ್ಲೀಲ್ ಮಲ್ಪುಣ ಸನ್ಫ್ಲವರ್ ಆಡು ಈಚಿನ ತುಪ್ಪ ಪಾಡಿ ಅರೆಲ್ಲ ಒಂಜಿ ಸ್ಪೂನ್ ದಾತಿ ಆ ಪಾಡೊಂದಿಲ್ಲ ಆತೆ ಎಕಡೆ 2 ಸ್ಪೂನ್ ಪಾಡಿ ಅವೇಡ್ದು ಬೊಕ್ಕ ಇತ್ತೆ ಒಂಜಿ ಸ್ಪೂನ್ ಪಾಡಿ ಜಸ್ಟ್ 3 ಸ್ಪೂನ್ ಉಡು ಏತು ಲಾಯ್ಕ್ದ ಸೀರಾ ಅಂತುಲೆ ಜಸ್ಟ್ 2 ಆಗ ಫ್ರೈ ಮಾಡುವಾಗ 2 ಸ್ಪೂನ್ ಹಾಕಿದ್ದೇನೆ ಈಗ 1 ಸ್ಪೂನ್ ಹಾಕಿದ್ದೇನೆ ಜಸ್ಟ್ ತುಪ್ಪ ಅಷ್ಟೇ ಹಾಕಿದ್ದೇನೆ ಎಷ್ಟು ಚೆಂದಾಗಿದೆ ನೋಡಿ ಸೀರಾ ಕೈಯಿಂದ ಜಾರು ಹಾಗೆ ಉಂಟು ಆ ಥರ ಇದೆ ಈಗ ಫ್ರೈ ಮಾಡಿಕೊಂಡ ಗೋಡಂಬಿ ದ್ರಾಕ್ಷಿ ಉಂಟಲ್ಲ ಗೋಡಂಬಿ ದ್ರಾಕ್ಷಿ ಉಂಟತೆ ಅವಿನ ಯಾನಿತ್ತೆ ಪಾಡೋನು ತುಲೆ ಒಂದು ಆಲ್ರೆಡಿ ಆನ್ ಬತ್ತನು ಗೋಡಂಬಿ ದ್ರಾಕ್ಷಿ ಇತ್ತೆ ಪಾಂಡ ಫೈನಲ್ ಹಾಪುಣ ಒಂದೇ ಸೀರಾ ರೆಡಿ ಆಂಡು ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ತಿದ್ದೇನೆ ನೋಡಿ ಹಾಕಿದ್ದೇನೆ ನಾನು ಈಗ ಸೀರಾ ಈಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಯಿತು ಈಗ ಸೀರಾ ಈಗ ರೆಡಿ ಆಯಿತು ಇದನ್ನು ನಾನೀಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ ನಾನು ಗ್ಯಾಸ್ ಬಂದ್ ಮಾಡಿದ್ದೇನೆ ಈಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ ಮುಲ್ತುಲೆ ಯಾನಿತ್ತೆ ಪ್ಲೇಟ್ಗೆ ಒಂಜಿ ಪಾಡೊನ್ವೆ ನಾನು ಪ್ಲೇಟ್ ಪಾಡೊಂದು ಎಲ್ಲ ಆ ಕಡೆ ನಾನು ಬುಡ್ಪವನ್ವೆ ಮುಲ್ತುಲೆ ನಿಕ್ಲು ಬೌಲುಡ್ ಪಾಡ್ದು ಡೆಕೋರೇಟ್ ಮಲ್ಪುನ ಅಂಚೆಲ್ಲ ಮಲ್ಪೊಲಿ ಯಾನಿತ್ತೆ ಒಂಜಿ ಪ್ಲೇಟ್ ಪಾಡ್ದು ಆಮೇಲೆ ಲಾಯ್ಕ್ ಮಲ್ತದು ಬುಡ್ಪವನ್ನೆ ಪಂಡ ಬೆಚ್ಚಪ್ಪುನಂಗೆ ಮಲ್ತನ ಲಾಯ್ಕ್ ಅವು ಎಂಚ ಪನ್ಪುನ ಅಂಚ ಕುಳ್ಳು ಉಂಟುಲೆ ನೋಡಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ ನೋಡಿ ಎಷ್ಟು ಚೆಂದ ಆಯಿತು ನೋಡಿ ಎಷ್ಟು ಶೈನಿಂಗ್ ಆಗಿದೆ ತುಂಬ ಎಣ್ಣೆ ಹಾಕಿ ಮಾಡುವ ಆ ರೀತಿಯಾಗಿದೆ ಸೀರಾ ನೋಡಿ ಎಷ್ಟು ಚೆಂದಾಗಿದೆ ಇದನ್ನು ನಾನೀಗ ಒಂದು ಸ್ಪೂನಿಂದ ನಾನೀಗ ತೆಗಿತೇನೆ ನೋಡಿ ತುಲೆ ಏತು ಶೈನಿಗೆ ಎಷ್ಟು ಚೆಂದಾಗಿದೆ ನೋಡಿ ತುಂಬ ಎಣ್ಣೆ ಹಾಕಿದ ರೀತಿಯ ಕಾಣ್ತಾ ಉಂಟು ನಾನು ಹಾಕಿದ್ದು ಜಸ್ಟ್ 3 ಸ್ಪೂನು ಗೊತ್ತುಂಟಲ್ಲ ನಿಮಗೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ತುಲೆ ಇತ್ತೆ ದೆಪ್ಪುನಂಗೆ ನಿಕಲೆಗೆ ಅಂದಾಜವು ಏತು ಲಾಯ್ಕ್ ಆತುಂಟು ತುಲೆ ಏತು ಸ್ಮೂತ್ ಆದು ಏತು ಶೋಕ್ ಆತುಂಟು ತುಲೆ ನೋಡಿ ಎಷ್ಟು ಚೆಂದಾಗಿ ಬಂದಿದೆ ನೀವು ನೋಡ್ತಿದ್ದೀರಲ್ಲ ನಾನು ಇದಕ್ಕೆ ಎಂತ ಕೂಡ ಸ್ಕಿಪ್ ಮಾಡಿ ಅಂತ ಬೆರೆಸಲಿಲ್ಲ ಇದಕ್ಕೆ ಜಸ್ಟ್ ನಿಮ್ಮ ಎದುರಲ್ಲೇ ನಾನು ಎಲ್ಲ ಮಾಡಿದ್ದು ನೋಡಿದ್ರಲ್ಲ ನೋಡಿ ಎಷ್ಟು ಚೆಂದದ್ದು ಸೀರಾ ಆಯಿತು ತುಯಾರ ಅದೇ ಒಂತೆ ಎನ್ನಡೆ ಎಂಚ ಸೀರಾ ಮಲ್ಪೊಲಿ ಬಂದು ನಿಕ್ಕಲ ಇಲ್ಲ ಟ್ರೈ ಮಲ್ತದು ಎಂಚ ಅನ್ಪಂದು ಕಮೆಂಟ್ ಮಲ್ತು ಪನ್ನೆವೆ ಈಡೆಗ್ಯಾನಿ ಎನ್ನ ವ್ಲಾಗ್ನ ಎನ್ ಮಲ್ಪುವೆನು ಪ್ಲೀಸ್ ಚಾನಲ್ ಲೈಕ್ ಶೇರ್ ಕಮೆಂಟ್ ಅಂಚನೆ ಸಬ್ಸ್ಕ್ರೈಬ್ ಮಲ್ಪಲೆ ಮಾತೆರೆಗ್ಲ ಬಾಯ್